ಒಮಿಕ್ರಾನ್ ಹಾಗೂ ಕೊರೋನಾ ಮಹಾಮಾರಿ ಕಾಯಿಲೆಯಿಂದ ಕಳೆದೆರಡು ವರ್ಷಗಳಿಂದ ವ್ಯಾಪಾರಿಗಳು ನಿರಂತರ ನಷ್ಟ ಅನುಭವಿಸುತ್ತಿದ್ದಾರೆ. ಈ ನಡುವೆ ಹಿರಿಯೂರು ನಗರದಲ್ಲಿ ನಡೆಯುತ್ತಿದ್ದ ಸಂತೆ ಪುನಃ ಆರಂಭವಾದರೂ ವ್ಯಾಪಾರವಿಲ್ಲದೆ ಜನರು ಕಂಗಾಲಾಗಿದ್ದಾರೆ. ಬುಧವಾರ ಟಿಬಿ ಸರ್ಕಲ್ನಲ್ಲಿ ಹಾಗೂ ಶನಿವಾರದಂದು ಹಿರಿಯೂರು ನಗರದಲ್ಲಿ ನಡೆಯುತ್ತಿದ್ದ ಸಂತೆ ಪುನಃ ಆರಂಭಗೊಂಡಿದೆ. ಆದರೆ ಹಿರಿಯೂರು ನಗರದ ಸಂತೆ ಮೈದಾನದಲ್ಲಿ ವ್ಯಾಪಾರಸ್ಥರು ವ್ಯಾಪಾರವಿಲ್ಲದೆ ಕುಳಿತಿರುವುದು ಕಂಡುಬಂದಿದೆ. ಶನಿವಾರ ಹಾಗೂ ಬುಧವಾರದಂದು ನಡೆಯುತ್ತಿದ್ದಂತಹ ವಾರದ ಸಂತೆ ಕಳೆದ 2 ವರ್ಷಗಳಿಂದ ಕೊರೋನಾ ಹಾಗೂ ಒಮಿಕ್ರಾನ್ ಎಂಬ ಸಾಂಕ್ರಾಮಿಕ ಕಾಯಿಲೆಗಳಿಂದ ಸ್ಥಗಿತಗೊಂಡಿತ್ತು. ಇದೀಗ ಸಾಂಕ್ರಾಮಿಕ ಕಾಯಿಲೆಯು ನಿಯಂತ್ರಣಕ್ಕೆ ಬಂದಿರುವುದರಿಂದ ಕಳೆದ ಶನಿವಾರದಿಂದ ಹಿರಿಯೂರು ನಗರಸಭೆ ಆಡಳಿತದ ಆದೇಶದಂತೆ ವ್ಯಾಪಾರಸ್ಥರು ಶನಿವಾರ ಹಾಗೂ ಬುಧವಾರ ಸಂತೆಯಲ್ಲಿ ವ್ಯಾಪಾರ ಆರಂಭ ಮಾಡಿದರು. ಕಳೆದ ವಾರವೂ ಇದೇ ಸ್ಥಿತಿ ಇತ್ತು. ಈ ವಾರ ಕೂಡ ಇದೇ ಸ್ಥಿತಿ ಮುಂದುವರೆದಿದೆ. ಸಂತೆಯ ಬಗ್ಗೆ ಜನರಿಗೆ ಸರಿಯಾದ ಮಾಹಿತಿ ಇಲ್ಲದ ಕಾರಣ ಜನರು ಬರುತ್ತಿಲ್ಲ. ಹಾಗಾಗಿ ನಗರಸಭಾ ಅಧಿಕಾರಿಗಳು ಸಂತೆಯ ಬಗ್ಗೆ ಜನರಿಗೆ ಮಾಹಿತಿ ತಲುಪಿಸುವ ಕೆಲಸ ಮಾಡಬೇಕು ಎಂದು ವ್ಯಾಪಾರಸ್ಥರು ಒತ್ತಾಯಿಸಿದ್ದಾರೆ. ಹಿರಿಯೂರು ನಗರದಲ್ಲಿ ಸಂತೆ ನಡೆಯುವ ಸ್ಥಳಗಳಲ್ಲಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಲ್ಲಿ ಅಧಿಕಾರಿಗಳು ಮತ್ತೆ ವಿಫಲರಾಗುತ್ತಿದ್ದಾರೆ ಎಂದು ವ್ಯಾಪಾರಸ್ಥರು ಹಾಗೂ ಸಾರ್ವಜನಿಕರು ಬೇಸರ ವ್ಯಕ್ತಪಡಿಸಿದ್ದಾರೆ.